ಉಡುಪಿ ನಗರಸಭೆಯ ಸಾಮಾನ್ಯ ಸಭೆ ಅಧ್ಯಕ್ಷೆ ಸುಮಿತ್ರಾ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರಭಾಕರ್ ಪೂಜಾರಿ ಈ ಖಾತೆ ಮಾಯ ಆಗುತ್ತಿರುವ ಬಗ್ಗೆ ಸದನದ ಗಮನ ಸೆಳೆದರು. ಇದಕ್ಕೆ ಹೆಚ್ಚಿನ ಸದಸ್ಯರು ಸಹಮತ ವ್ಯಕ್ತಪಡಿಸಿ ತಮ್ಮ ವಾರ್ಡಿನ ಸಾರ್ವಜನಿಕರ ಸಹ ಕಡತ ಮಾಯವಾಗಿದೆ ಎಂದು ಆರೋಪಿಸಿದರು. ಇದೊಂದು ಗಂಭೀರ ವಿಷಯವಾಗಿದ್ದು ಕಡತಗಳು ಯಾಕೆ ಮಾಯವಾಗುತ್ತಿವೆ ಎಂಬುದರ ಬಗ್ಗೆ ಸೂಕ್ತ ಉತ್ತರ ನೀಡುವಂತೆ ಸದಸ್ಯರು ಆಗ್ರಹಿಸಿದರು. ಇದಕ್ಕೆ ಉತ್ತರ ನೀಡಿದ ಅಧಿಕಾರಿಗಳು ಕಡತ ಮಾಯವಾಗುತ್ತಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಪೇಪರ್ಲೆಸ್ ವ್ಯವಸ್ಥೆ ಬಂದರೆ ಇಂಥ ಸಮಸ್ಯೆಗೆ ಮುಕ್ತಿ ಸಿಗಬಹುದು. ದಿನವೊಂದರಲ್ಲಿ 100ಕ್ಕೂ ಹೆಚ್ಚು ಈ ಖಾತೆಗಳು ಬರುತ್ತಿದ್ದು ಅದರಲ್ಲಿ 20 ರಿಂದ 25 ಫೈಲ್ಗಳನ್ನು ಮಾತ್ರ ವಿಲೇವಾರಿ ಮಾಡಬಹುದು. ಇದರಿಂದ ಇಂಥ ಸಮಸ್ಯೆ ಉದ್ಭವವಾಗುತ್ತದೆ ಎಂದು ಅಧಿಕಾರಿಗಳು ಸಮಜಾಯಿಷಿ ನೀಡಿದರು. ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಸುತ್ತೋಲೆ ಇದೆ. ಮತ್ತೆ ದಾಖಲೆಗಳನ್ನ ಸಮರ್ಪಕವಾಗಿ ಪಡ್ಕೊಂಡು ಅದನ್ನ ವೆರಿಫೈ ಮಾಡಿ ಕೊಡಬೇಕು. ಒಂದ್ಸಲಿ ಡಿಜಿಟಲ್ ಇದಾದ್ಮೇಲೆ ಮುಗಿದೋಯ್ತು, ಮತ್ತೆ ಅದನ್ನೇ ಕಾಪಿ ಕೊಡೋಕೆ ನಮ್ಗೆ ಅರ್ಧ ಗಂಟೆ ಸಾಕು. ಅರ್ಥ ಆಯ್ತಾ? ಇನ್ನು ನಿಮ್ಗೆ ಸದಸ್ಯರ ಗಮನಕ್ಕೆ ನಾನು ತರ ಬಯಸ್ತೀನಿ. 28,394 ಅಂತ ನಾನು ಏನ್ ಹೇಳಿದೆ, ಇಡೀ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನಾವು 2ನೇ ಪ್ಲೇಸ್ ಅಲ್ಲಿ. ವಾರಾಹಿ ನದಿ ನೀರಿನ ಪೈಪ್ ಜೋಡಣೆ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳನ್ನಾಗಿದ್ದು ಹಾಳು ಮಾಡಲಾಗಿದ್ದು ಇದರ ವಿರುದ್ಧ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಪರ್ಯಾಯ ಮುಗಿಯುವವರೆಗೆ ನಗರದ ಯಾವುದೇ ರಸ್ತೆಯನ್ನು ಅಗೆಯಬಾರದೆಂದು ಸದಸ್ಯ ಅಮೃತ ಕೃಷ್ಣಮೂರ್ತಿ, ರಮೇಶ್ ಕಾಂಚನ್ ಸೇರಿದಂತೆ ಇತರ ಸದಸ್ಯರು ಆಗ್ರಹಿಸಿದರು. ಇದಕ್ಕೆ ಸ್ಪಂದಿಸಿದ ನಗರ ಅಧ್ಯಕ್ಷೆ ಸುಮಿತ್ರಾ ನಾಯ್ಕ ಪರ್ಯಾಯ ಮುಗಿಯುವವರೆಗೆ ಯಾವುದೇ ರಸ್ತೆಯನ್ನು ಅಗೆಯಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಬ್ಯಾನರ್ ತೆರವು ವಿಚಾರ ಹಾಗೂ ಗೂಡಂಗಡಿಗಳಿಗೆ ನೀಡಿರುವ ಪರವಾನಗಿಯ ಕುರಿತು ಸಾಮಾನ್ಯ ಸಭೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಮಾತಿನ ಚಕಮಕಿ ನಡೆಯಿತು. ಈಗ ನೋಡಿ, ಮಿಷನ್ ಕಂಪೌಂಡ್ ರೋಡ್ ಅದು ಮತ್ತೆ ಸರ್ಕಲ್ ಇರುವಂತ ಕಾಂಕ್ರೀಟ್ ನನಗೆ ಗೊತ್ತಿಲ್ಲ. ನಾನು ನಿನ್ನೆ ಹೋಗುವಾಗ ಆಗ್ತು ಫುಲ್ ಆಗ್ತು ಮಣ್ಣೆಲ್ಲ ಹೊರಗೆ ಹಾಕಿ ಹೋಗಿದ್ದಾರೆ. ಯಾರು ಏನು ಅಂತ ಗೊತ್ತಿಲ್ಲ. ಈ ನಮ್ಮ ಅಧಿಕಾರಿ ಹತ್ರ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದೇ ರೀತಿ ಅಲ್ಲಿ ಎಂಜಮ್ಮಂತರ ಹಾಸ್ಟೆಲ್ ಎದುರುಗಡೆ ಮೇನ್ ರೋಡ್ ಅಲ್ಲಿ ಕೂಡ ಕಾಂಕ್ರೀಟ್ ರೋಡ್ ಅನ್ನು ಹಾಕಿದ್ದಾರೆ. ಯಾರು ಏನು ಕೇಳುವ ಪರಿಸ್ಥಿತಿ ಇಲ್ಲ. ಯಾರು ನಮ್ಮ ಸದಸ್ಯರಿಗೆ ಗೊತ್ತಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಒಂದು ಇದಕ್ಕೆ ಪೂರಕವಾಗಿ ನೋಡಿ, ಅದಮಾರು ಮಠಕ್ಕೆ ಹೋಗುವ ರಸ್ತೆಯಲ್ಲಿ ಏಕಾಏಕಿ ಬೀಗ ಹಾಕಿ ಗೇಟ್ ಹಾಕಿದ್ದಾರೆ. ಹಿಂದೆ ಅಲ್ಲಿ ಎಲ್ಲ ತರಕಾರಿ ಮಾರುವಂತದ್ದು ನಾವು ನೋಡಿದ್ದೇವೆ. ನಮ್ಮ ಕಮಿಷನ್ಗೆ ಹೇಳಿದಾಗ ಅದು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಆ ರಸ್ತೆ ಯಾರ್ದು? 17/9 ಕೊಟ್ಟದವರು ಈ ಖಾತೆಯಲ್ಲಿ 26/10 ನಿನ್ನೆವರೆಗೆ ಕೇಳಿದ ಕೂಡಲೇ ಕೂಡ ಅದು ಬಿಲ್ ಕಲೆಕ್ಟರ್ ಹತ್ರವೇ ಇದೆ. ಫೈಲ್ ಮೂವ್ ಆಗ್ಲಿಲ್ಲ. ಮತ್ತೆ ಫೈಲ್ ಕೇಳಿದ ಕೂಡಲೇ ಅದು ಎಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ. ನೀವು ಕೇಳಿದ ಯಾವ ವಾರ್ಡ್? ಅವ್ರ ಹತ್ರ ಕೇಳಿದ್ದೇವೆ, ಎಲ್ಲವನ್ನು ಕರೆಕ್ಟ್ ಆಗಿ ನಾವು ಸಬ್ಮಿಟ್. ತೆರಿಗೆ ವಸೂಲುದಾರರ ಹತ್ತಿರ ಸಾರ್ವಜನಿಕ ಫೈಲ್ಗಳು ಎಷ್ಟು ಬಾಕಿ ಉಳಿದಿವೆ, ಎಷ್ಟು ದಿನಗಳಿಂದ ಬಾಕಿ ಉಳಿದಿವೆ ಮತ್ತು ಬಾಕಿ ಉಳಿಯಲು ಕಾರಣವೇನು? ಒಂದು. ಎರಡನೇದಾಗಿ ಸಾಮಾನ್ಯ ಸಭೆಯಲ್ಲಿ ಮತ್ತು ಸ್ಥಾಯಿ ಸಮಿತಿ ಸಭೆಯಲ್ಲಿ ಬಿಲ್ ಪಾವತಿ ಬಗ್ಗೆ ಆದ ನಿರ್ಣಯಗಳಲ್ಲಿ ಯಾವುದೆಲ್ಲ ಬಿಲ್ಗಳು ಪಾವತಿ ಆಗದೆ ಉಳಿದಿವೆ, ಯಾಕೆ ಬಾಕಿ ಉಳಿದಿವೆ,